ಆನೆಯೊಂದು ಅವಳಿ ಮರಿಗಳಿಗೆ ಜನ್ಮ ನೀಡಿದ ತೀರಾ ಅಪರೂಪದ ಘಟನೆ ಗುಂಡ್ಲುಪೇಟೆ ಬಂಡೀಪುರ ವನ್ಯಜೀವಿ ತಾಣದಲ್ಲಿ ನಡೆದಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಂಡೀಪುರ ವಲಯದ ಮೂರ್ಕೆರೆ ದಾರಿ ಎಂಬಲ್ಲಿ ನೀರಿನ ಹೊಂಡದ ಸಮೀಪ 2 ಮರಿಗಳೊಂದಿಗೆ ಆನೆ ಕಾಣಿಸಿಕೊಳ್ಳುವ ಮೂಲಕ ಅವಳಿ ಮರಿ ಜನನದ ಅಪರೂಪದ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 3-4 ದಿನಗಳ ಹಿಂದೆ ಆನೆ ಅವಳಿ ಮರಿಗಳಿಗೆ ಜನ್ಮ ನೀಡಿರುವ ಸಾಧ್ಯತೆ ಇದೆ. ಇದೇ ಮೊದಲ ಬಾರಿಗೆ ಬಂಡೀಪುರದಲ್ಲಿ ಆನೆಯೊಂದು ಅವಳಿ ಮರಿಗಳಿಗೆ ಜನ್ಮ ನೀಡಿರುವುದು ಗೊತ್ತಾಗಿದೆ ಎನ್ನಲಾಗಿದೆ. ಸಸ್ತನಿ ಗುಂಪಿಗೆ ಸೇರುವ ಆನೆ ಬರೋಬ್ಬರಿ 2 ವರ್ಷ ಗರ್ಭ ಧರಿಸುತ್ತದೆ. ಭಾರೀ ಗಾತ್ರದ ಪ್ರಾಣಿಯಾಗಿರೋದ್ರಿಂದ ಉಳಿದ ಸಸ್ತನಿಗಳಾದ ಹುಲಿ, ಚಿರತೆಯಂತೆ 4ರಿಂದ 5 ಮರಿಗಳಿಗೆ ಜನ್ಮ ನೀಡದೆ ಒಂದೇ ಮರಿಗೆ ಮಾತ್ರ ಜನ್ಮ ನೀಡಲಿದೆ. ಆನೆಗಳಲ್ಲಿ ಅವಳಿ ಮರಿಗಳಾಗುವುದು ತೀರಾ ಅಪರೂಪವೇ ಆಗಿರುತ್ತೆ. ಒಟ್ಟಿನಲ್ಲಿ ತಾಯಿ ಆನೆ ಆರೈಕೆಯಲ್ಲಿ ಮರಿಗಳು ನಿಸರ್ಗದ ಚೆಲುವಲ್ಲಿ ನಲಿದಾಡುತ್ತಿದೆ. ವೇಣುಗೋಪಾಲ್ ಚೇರಂಬಾಡಿ, ವಿ4 ನ್ಯೂಸ್, ಗುಂಡ್ಲುಪೇಟೆ.